ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮಂಗಳೂರಿನ ಗ್ರಾಹಕರಿಗೊಂದು ಸಿಹಿ ಸುದ್ದಿ. ಉಡುಪಿಯಾದ್ಯಂತ ಅಪಾರ ಗ್ರಾಹಕರ ಪ್ರಶಂಸೆಗೆ ಒಳಪಟ್ಟು ಉಡುಪಿ ಪರಿಸರದಲ್ಲೇ ಸುಮಾರು 10 ಮಳಿಗೆಯನ್ನು ಒಳಗೊಂಡ ಬೇಕ್ ಸ್ಟುಡಿಯೋ ಇದೀಗ ಮಂಗಳೂರಿಗೆ ಪಾದಾರ್ಪಣೆ ಮಾಡಿದೆ. ಮಂಗಳೂರಿನ PM ರಾವ್ ರೋಡ್ ಹೋಟೆಲ್ ಶ್ರೀನಿವಾಸ್ ಬಳಿ ನೂತನ ಮಳಿಗೆ ಆರಂಭಗೊಂಡಿದ್ದು 10 ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ಖ್ಯಾತ ನಾಟಕ ಹಾಗೂ ಸಿನಿಮಾದ ಹಿರಿಯ ಹಾಸ್ಯನಟರಾದ ಅರವಿಂದ್ ಬೋಳಾರ್, ಡಾಕ್ಟರ್ ಶಿವಶರಣ್ ಶೆಟ್ಟಿ, ಚಲನಚಿತ್ರ ನಾಯಕ ನಟ ರೂಪೇಶ್ ಶೆಟ್ಟಿ, ಅನೂಪ್ ಸಾಗರ್, ಆರಾಧ್ಯ ಸೇರಿದಂತೆ 10 ಹಲವು ಗಣ್ಯರು ಭಾಗಿಯಾಗಿದ್ದರು. ಆರಂಭದ ದಿನದಂದೇ ಗ್ರಾಹಕರ ಸ್ಪಂದನೆ ಉತ್ತಮವಾಗಿದ್ದು, ಗ್ರಾಹಕರಿಗೆ ಹಲವು ಕೊಡುಗೆಗಳನ್ನು ಬೇಕ್ ಸ್ಟುಡಿಯೋ ನೀಡಿದೆ. ಹಾಯ್, ಹಲೋ, ನಮಸ್ಕಾರ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ನೋಡುವಂತಹ ಎಲ್ಲ ನಮ್ಮ ಟಿವಿಯ ವೀಕ್ಷಕರಿಗೆ ನಿಮ್ಮವಳೇ ಆದಂತಹ ಸೌಜನ್ಯತೆಯಿಂದ ಮಾಡುವಂತಹ ಸ್ವಾಗತ, ಸುಸ್ವಾಗತ. ಹಬ್ಬದ ದಿವಸ ಇವತ್ತು ನವರಾತ್ರಿ ಪ್ರಾರಂಭ ಆಗ್ತಾ ಇದೆ. ಈ ನವರಾತ್ರಿಯ ದಿವಸ ಹೊಸದಾದ ಒಂದು ಸಿಹಿಯಾದ ಸುದ್ದಿ ಮಂಗಳೂರಿನ ಜನತೆಗೆ ಸಿಗ್ತಾ ಇದೆ. ಮಂಗಳೂರಿನಲ್ಲಿ ಯಾವುದೇ ಹೊಸದಾಗಿ ಪ್ರಾರಂಭ ಆದರೂ ಕೂಡ ಒಳ್ಳೆ ರೀತಿಯಿಂದ ಆಕ್ಸೆಪ್ಟ್ ಮಾಡುವಂಥ ಮಂಗಳೂರಿನ ಜನತೆ, ಅದರಲ್ಲೂ ಕೂಡ ನಮ್ಮವರೇ ಮಂಗಳೂರಿನವರೇ ಒಂದು ಹೊಸದಾಗಿ ಏನಾದರೂ ಫ್ರಾಂಚೈಸಿ ಸ್ಟಾರ್ಟ್ ಮಾಡುವಾಗ ಅದಕ್ಕೆ ಸಪೋರ್ಟ್ ಮಾಡುವಂತಹ ಜನತೆ ನಮ್ಮ ಮಂಗಳೂರಿನವರು. ಅದರಲ್ಲಿ ಉಡುಪಿಯಲ್ಲಿ ಈಗಾಗಲೇ 10 ಶಾಖೆಯನ್ನು ಇಟ್ಕೊಂಡು ಇದೀಗ ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅವರ ಪಾದಾರ್ಪಣೆ ಮಾಡುವಂತಹ ಬೇಕ್ ಸ್ಟುಡಿಯೋ ಇವತ್ತು ಮಂಗಳೂರಿನಲ್ಲಿ ಆಫಿಷಿಯಲಿ ಓಪನ್ ಆಗ್ತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಬೇಕಿಂಗ್ ಆಗಿರಲಿ, ಕೇಕ್ಸ್ ಆಗಿರಲಿ, ಕನ್ಫೆಕ್ಷನರೀಸ್ ಆಗಿರಲಿ, ಮಂಗಳೂರು, ಉಡುಪಿ, ಕರಾವಳಿಯಾದ್ಯಂತ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಶಾಪ್ಸ್ ಇದ್ದಾರೆ. ಆದರೆ ನಮ್ಮ ಮಂಗಳೂರಿನ ಉಡುಪಿಯ ಒಂದು ಮೂಲತಃ ಬೇಸ್ ಇರುವವರು ಈ ಒಂದು ಫೀಲ್ಡಲ್ಲಿ ಇದ್ದಾರೆ ಹೇಳುವಾಗ ನಮಗೆ ಸಂತೋಷ ಆಗುತ್ತೆ. ಯಾಕಂದರೆ ಮಂಗಳೂರಿನ ಪಲ್ಸ್ ಅಥವಾ ನಮ್ಮ ಲೋಕಲ್ ಜನರ ಪಲ್ಸ್ ಯಾವ ರೀತಿಯ ಒಂದು ಟೇಸ್ಟ್ ಇಷ್ಟ ಆಗುತ್ತೆ, ಯಾವ ರೀತಿಯ ಒಂದು ಕ್ವಾಲಿಟಿ ಬೇಕು, ಯಾವ ರೀತಿಯ ಸರ್ವಿಸ್ ಬೇಕು, ಇದನ್ನು ಅರಿತುಕೊಂಡು ಮಾಡುವಂಥ ಯಾವುದೇ ಪ್ರಾಡಕ್ಟ್ ಆಗಲಿ ಅದು ಸಕ್ಸಸ್ ಆಗೋದು ಗ್ಯಾರಂಟಿ. ಸೊ ಕೆಮ್ಮಲೆ ಗ್ರೂಪ್ ಅಂತ ಇರುವ ಒಂದು ಗ್ರೂಪ್, ಫ್ರೆಂಡ್ಸ್ ಗ್ರೂಪ್ ಅಂತ ಹೇಳ್ಬೋದು, ಆಲ್ರೆಡಿ ಕನ್ಸ್ಟ್ರಕ್ಷನ್ ಹಾಗೂ ಬೇರೆ ಬಿಸ್ನೆಸ್ ಅಲ್ಲಿದ್ದವರು 2013ನಲ್ಲಿ ಬೇಕಿಂಗ್ ಆ್ಯಂಡ್ ಕನ್ಫೆಕ್ಷನರೀಸ್ಗೆ ಒಂದು ಅವರ ಪಾದಾರ್ಪಣೆಯನ್ನು ಮಾಡಿದ್ರು. ಪ್ರಾರಂಭವಾದಂತಹ ಕೆಲವೇ ವರ್ಷದಲ್ಲಿ ಉಡುಪಿ ಮಾತ್ರದಲ್ಲೇ ಒಂದು 10 ಶಾಖೆಯನ್ನು ಪ್ರಾರಂಭ ಮಾಡಿದಂಥ ಬೇಕ್ ಸ್ಟುಡಿಯೋ ಇದೀಗ ಪ್ರಪ್ರಥಮ ಬಾರಿಗೆ ಮಂಗಳೂರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸದಂದು ಇಲ್ಲಿ ಮಂಗಳೂರಿನಲ್ಲಿ PM ರಾವ್ ರೋಡ್ ಅಂತ ಹೇಳ್ತೇವೆ, ಗಣಪತಿ ಹೈಸ್ಕೂಲ್ ರೋಡ್, ಶ್ರೀನಿವಾಸ್ ಹೋಟೆಲ್ನ ಆಪೋಸಿಟ್ ಅಲ್ಲಿರುವಂತಹ ಇಲ್ಲಿ ಪ್ರಮುಖವಾದಂಥ ಸ್ಥಳ, ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ಬೋದು. ತುಂಬ ಜನರು ಹೋಗುವಂಥ ಬರುವಂಥ ಒಂದು ಸ್ಥಳ. ಸೊ ಇಲ್ಲಿ ಇವತ್ತು ಹೊಸದಾದ ಒಂದು ಶಾಖೆ ಪ್ರಾರಂಭ ಆಗ್ತಾ ಇದೆ, ಬೇಕ್ ಸ್ಟುಡಿಯೋ. ಇಟ್ ಈಸ್ ಬೇಕರೀಸ್ ಆ್ಯಂಡ್ ಕನ್ಫೆಕ್ಷನರೀಸ್. ಕೇಕ್ ಆಗಿರಲಿ, ಪೇಸ್ಟ್ರಿ ಆಗಿರಲಿ, ಯಾವುದೇ ಐಟಮೈಸ್ಡ್, ಕಸ್ಟಮೈಸ್ಡ್ ಬೇಕಿದ್ದ ಹಾಗೆ ಮಾಡುವಂತಹ ಕೇಕ್ಸ್ ಆಗಿರಲಿ, ಅದರ ಜೊತೆಗೆ ಬೇಕರಿ ಪ್ರಾಡಕ್ಟ್ಸ್, ಪಫ್ಸ್ ಆ್ಯಂಡ್ ಕುಕೀಸ್, ಸ್ವೀಟ್ಸ್, ನೀವು ಹೇಳಿದಂಥ ಸ್ವೀಟ್ಸ್ ಎಲ್ಲ ಸಿಗುವಂಥ ಪ್ಲೇಸ್. ಇದರೆಲ್ಲರ ಜೊತೆಗೆ ಒಂದು ಸೂಪರ್ ಆದಂತಹ ಪಾರ್ಟಿ ಪ್ಲೇಸ್ ಕೂಡ ಇದೆ. ಮಂಗಳೂರಿನಲ್ಲಿ ಎಲ್ಲಿಯಾದರೂ ಪಾರ್ಟಿ ಮಾಡಬೇಕು ಅಥವಾ ಒಂದು ಏನಾದರೂ ಸೆಲೆಬ್ರೇಷನ್ ಮಾಡಬೇಕು ಹೇಳಿದ್ರೆ ಡೆಫಿನೆಟ್ಲಿ ದೇ ನೀಡ್ ಸಮ್ ಸ್ಪೇಸ್. ಮನೆಯಲ್ಲಿ ಎಷ್ಟು ಸೆಲೆಬ್ರೇಟ್ ಮಾಡಿದ್ರೆ ಆ ಸೆಲೆಬ್ರೇಷನ್ ಫೀಲಿಂಗ್ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು ಪಾರ್ಟಿ ಪ್ಲೇಸ್ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ವೈವಿಧ್ಯ ಇರುವಂತಹ ಬೇಕ್ ಸ್ಟುಡಿಯೋ ಇವತ್ತು ಮಂಗಳೂರಿನಲ್ಲಿ ಪ್ರಾರಂಭ ಆಗ್ತಾ ಇದೆ. ಸೊ ಲೆಟ್ಸ್ ಗೋ ಇನ್ಸೈಡ್ ಅಂಡ್ ಸಿ, ಹ್ಯಾವ್ ಅ ಲುಕ್ ಎಟ್ ಬೇಕ್ ಸ್ಟುಡಿಯೋ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್ ಬೇಕ್ ಸ್ಟುಡಿಯೋ ಇನ್ ಮಂಗಳೂರು. ಲೆಟ್ಸ್ ಗೋ.
ಮಂಗಳೂರಿನ ಜನತೆಗೆ ಒಂದು ಬಹಳ ಉತ್ತಮವಾದಂತಹ ಸಿಹಿಯಾದ ಸುದ್ದಿ ಅಂತ ಹೇಳ್ಬೋದು. ಬೇಕ್ ಸ್ಟುಡಿಯೋ ಇನ್ ಮ್ಯಾಂಗ್ಳೂರ್. ಈಗಾಗಲೇ ಉಡುಪಿಯಲ್ಲಿ 10 ಶಾಖೆಗಳನ್ನು ಹೊಂದಿದಂತಹ ಬೇಕ್ ಸ್ಟುಡಿಯೋ ಇದೀಗ ಮಂಗಳೂರಿನಲ್ಲಿ ಅವರ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು ಆ ಶುಭ ಗಳಿಗೆಯಲ್ಲಿ ಹಬ್ಬದ ಪ್ರಯುಕ್ತ ಈ ಶುಭ ಸಮಾರಂಭ ಆಗ್ತಾ ಇದೆ. ಈ ಬೇಕ್ ಸ್ಟುಡಿಯೋ ಉದ್ಘಾಟನೆಗಾಗಿ ಬಂದಂತಹ ನಮ್ಮೆಲ್ಲರ ಸೂಪರ್ ಸ್ಟಾರ್ ಅರವಿಂದ್ ಬೋಳಾರ್, ಅರವಿಂದ್ ಅಣ್ಣ ನಮ್ಮ ಜೊತೆ ಇದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಶಿವಶರಣ್ ಶೆಟ್ಟಿ ಇದ್ದಾರೆ, ರೂಪೇಶ್ ಶೆಟ್ಟಿ ಇದ್ದಾರೆ, ಅನೂಪ್ ಸಾಗರ್, ಆರಾಧ್ಯ ಶೆಟ್ಟಿ ಹಾಗೂ ಬಂದಂಥ ಎಲ್ಲ ಗಣ್ಯರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ವಿ ರಿಕ್ವೆಸ್ಟ್ ಅರವಿಂದ್ ಅಣ್ಣ ಟು ಕೈಂಡ್ಲಿ ಕಮ್ ಫಾರ್ವರ್ಡ್. ಬೇಕ್ ಸ್ಟುಡಿಯೋ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ನಮ್ಮ ಜೊತೆ ಇದ್ದಾರೆ ನಮ್ಮ ಕರಾವಳಿಯವರು, ಮಂಗಳೂರಿನವರಾಗಿದ್ದರೂ ಕೂಡ ಪ್ರಪಂಚದಾದ್ಯಂತ ಒಂದು ಹೆಸರನ್ನು ಮಾಡಿದಂಥ ಒಬ್ಬರು ಕಲಾವಿದರು. ಅದು ಕಾಮಿಡಿ ಆಗಿರಲಿ, ಹೀರೋ ಆಗಿರಲಿ, ವಿಲನ್ ಆಗಿರಲಿ, ಯಾವುದೇ ಫಿಲ್ಮ್ ಆಗಿರಲಿ, ಇವರನ್ನು ಬಿಟ್ಟು ತುಳು ಇಂಡಸ್ಟ್ರಿಯಲ್ಲಿ ಯಾವುದೇ ಫಿಲ್ಮ್ ಆಗಿರಲಿಕ್ಕಿಲ್ಲ. ಸೊ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅರವಿಂದ್ ಅಣ್ಣ, ಅರವಿಂದ್ ಬೋಳಾರ್ ನಮ್ಮ ಜೊತೆ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಐ ರಿಕ್ವೆಸ್ಟ್ ದ ಟೀಮ್ ಟು ಪ್ಲೀಸ್ ವೆಲ್ಕಮ್ ವಿತ್ ಫ್ಲೋರಲ್ ಬುಕೆ. ಯಾವುದೇ ಒಂದು ಹೊಸ ಶಾಖೆಯನ್ನು ಪ್ರಾರಂಭಿಸಬೇಕಾದ್ರೆ ಅದಕ್ಕೆ ಕರೆಕ್ಟ್ ಆದಂಥ ಸೂಕ್ತವಾದಂತಹ ಸ್ಥಳ, ಅವಕಾಶ ಬೇಕಾಗುತ್ತೆ. ಮಂಗಳೂರಿನಲ್ಲಿ ಎಷ್ಟೊಂದು ಬೇಕರೀಸ್, ಎಷ್ಟೊಂದು ಕನ್ಫೆಕ್ಷನರೀಸ್ ಇರ್ಬೋದು, ಆದರೆ ಅದಕ್ಕೆ ಕರೆಕ್ಟ್ ಆದಂಥ ಸ್ಪೇಸ್ ಎಲ್ಲಿ ಅಂತ ಹುಡುಕುವಾಗ ಹಾರ್ಟ್ ಆಫ್ ದ ಸಿಟಿ ಇಲ್ಲಿ ಒಂದು ಸೂಕ್ತವಾದಂತಹ ಜಾಗ ಇವರಿಗೆ ಸಿಕ್ಕಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಬೇಕ್ ಸ್ಟುಡಿಯೋ ಅಂತ ಹೇಳ್ತಾ, ಈ ಬಿಲ್ಡಿಂಗ್ನ ಮಾಲಕರಾದಂತಹ ಈಸ್ ಅ ವೆರಿ ನೋನ್ ಬಿಲ್ಡರ್ ಸುಧೀರ್ ಪೈ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಾರ್ಮ್ ವೆಲ್ಕಮ್ ಟು ಯು ಸರ್. ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿಯನ್ನು ನಾವು ಎಲ್ಲರೂ ನೋಡ್ತಾ ಇರ್ತೇವೆ. ಈ ನಮ್ಮ ಟಿವಿ ಚಾನೆಲ್ನ ನಿರ್ದೇಶಕರಾದಂತಹ ಡಾಕ್ಟರ್ ಶಿವಶರಣ್ ಶೆಟ್ರು ತುಂಬ ಸಾಫ್ಟ್ ಸ್ಪೋಕನ್ ಆ್ಯಂಡ್ ಆಲ್ವೇಸ್ ಸ್ಮೈಲಿಂಗ್ ಆ್ಯಂಡ್ ಡೆಫಿನೆಟ್ಲಿ ಅ ವೆರಿ right person to start a confectionery bake studio because he is as sweet as he looks and as sweet as he approaches. So ಈ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಡಾಕ್ಟರ್ ಶಿವಶರಣ್ ಶೆಟ್ಟಿ ಆಸ್ ಆರ್ ಸ್ಪೆಷಲ್ ಗೆಸ್ಟ್ ಫಾರ್ ದಿಸ್ ಮಾರ್ನಿಂಗ್. ಯಾವುದೇ ಒಂದು ಕಾರ್ಯಕ್ರಮವನ್ನು, ಯಾವುದೇ ಒಂದು ಹೊಸತನವನ್ನು ಮಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡುವಾಗ ಮಂಗಳೂರಿನ ಜನತೆ ಡೆಫಿನೆಟ್ಲಿ ಅದನ್ನು ಸ್ವೀಕರಿಸ್ತಾರೆ. ಆದರೆ ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಡರ್ ಅಥವಾ ಒಂದು ಸ್ಟಾರ್ ಅಟ್ರಾಕ್ಷನ್ ಅಂತ ಇದ್ದರೆ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಟಚ್ ಮೋರ್. ಈಗಾಗಲೇ ಜಾರ್ ಕೇಕ್ಸ್ ಅಂತ ಬೇಕ್ ಸ್ಟುಡಿಯೋ ಅವರು ಪ್ರಾರಂಭ ಮಾಡಿದ್ದಾರೆ. ಉಡುಪಿಯಲ್ಲಿ 10 ಶಾಖೆಯನ್ನು ಆಲ್ರೆಡಿ ಬೇಕ್ ಸ್ಟುಡಿಯೋ ಇದ್ಕೊಂಡು ಮಂಗಳೂರಿಗೆ ಪ್ರಪ್ರಥಮ ಬಾರಿಗೆ ಹೊಸ ಒಂದು ಶಾಖೆಯನ್ನು ತರುವಾಗ ಉಡುಪಿಯಲ್ಲಿ ಜಾರ್ ಕೇಕನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ನಮ್ಮೆಲ್ಲರ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರು ಮತ್ತೆ ಈ ಮಂಗಳೂರಿನ ಶಾಖೆಯ ಉದ್ಘಾಟನೆಯ ದಿವಸ ನಮ್ಮ ಜೊತೆ ಇದ್ದಾರೆ. ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ವಾರ್ಮ್ ವೆಲ್ಕಮ್ ಟು ಯು. Yes, a glamour element is always needed. A lot can happen over a cup of coffee, but much more can happen over a cupcake and a sweet tooth person. So we have Aradhya Shetty, the beautiful, gorgeous, upcoming star of the Tulu film industry. Irregla Mokeda Solmelu, and a warm welcome to you. Dubai film ತುಳು ಇಂಡಸ್ಟ್ರಿಗೆ ಒಂಜಿ ಸ್ಪೆಷಲ್ ಎಂಟ್ರಿನ ಕೊರ್ನಿ ಅಂಚಿನ ಎಂಕಲ್ನ ಸ್ಟಾರ್ ಅಂತ ಪನೊಲಿ. ಈಸ್ ಅ ಹೀರೋ ಆ್ಯಂಡ್ ಅ ವಿಲನ್ ಆಂಡಲ್ಲ ಸ್ಟಾರ್ ಹೀರೋಡ್ದು ಕಡಿಮೆ ಇಜ್ಜಿ ಹೀರೋನ್ ಬುಡ್ದು ವಿಲನ್ ತೂಪು ಅಂಚಿನ ಪೊರ್ಲ ಕಂಠದ ಹೀರೋ ಅಂತ ಪನೊಲಿ. ಫ್ರಾಮ್ ದ ತುಳು ಇಂಡಸ್ಟ್ರಿ ಹಿ ಸ್ಟೆಪ್ಪಿಂಗ್ ಇಸ್ ಸ್ಟೋನ್ ಟುವರ್ಡ್ಸ್ ದಿ ಕನ್ನಡ ಇಂಡಸ್ಟ್ರಿ ಕೂಡ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಟು ದ ಸೂಪರ್ ಸ್ಟಾರ್ ಆಫ್ ದ ಕೋಸ್ಟಲ್ ವುಡ್ ಆ್ಯಂಡ್ ಗೋಯಿಂಗ್ ಇನ್ ಟು ದ ಸ್ಯಾಂಡಲ್ವುಡ್, ಅನೂಪ್ ಸಾಗರ್. ವಾರ್ಮ್ ವೆಲ್ಕಮ್ ಟು ಯು. ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನು ನೀಡಲಿಕ್ಕೆ, ನಮಗೆಲ್ಲರಿಗೆ ಒಂದು ಬ್ಲೆಸ್ಸಿಂಗನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ರೆವರೆಂಟ್ ಎಬ್ನೆಜರ್ ಜತ್ತಣ್ಣ, ಚಾಪ್ಲಿನ್ ಸಿ ಫೇರ್ಸ್ ಸೆಂಟರ್ ಮಂಗಳೂರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿ ರಿಕ್ವೆಸ್ಟ್ ಯು ಟು ಪ್ಲೀಸ್ ಜಾಯ್ನ್ ಅಸ್ ಫಾರ್ ದ ಲೈಟಿಂಗ್ ಆಫ್ ದ ಲ್ಯಾಂಪ್.
ಸಾಂಪ್ರದಾಯಿಕ ಶೈಲಿಯಲ್ಲಿ ದೀಪ ಬೆಳಗುವುದರ ಮೂಲಕ ಯಾವುದೇ ಒಂದು ಹೊಸ ಕೆಲಸವನ್ನು, ಯಾವುದೇ ಒಂದು ಶುಭ ಕೆಲಸವನ್ನು ಪ್ರಾರಂಭಿಸುವುದು ನಮ್ಮ ಭಾರತೀಯ ಸಂಪ್ರದಾಯ. ಇವತ್ತು ಹಬ್ಬದ ದಿವಸ ಕೂಡ ಹಾಗೂ ಮಂಗಳೂರಿನಲ್ಲಿ ಹೊಸದಾಗಿ ಬೇಕ್ ಸ್ಟುಡಿಯೋ ಓಪನ್ ಆಗುವಂತಹ ಶುಭಗಳಿಗೆ ಈ ಒಂದು ಶುಭ ಸಂದರ್ಭವನ್ನು ಇಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿ ದೀಪ ಬೆಳಗುವುದರ ಮೂಲಕ ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕ್ಯಾನ್ ವಿ ಹ್ಯಾವ್ ಆಲ್ ದ ಡಿಗ್ನಿಟರೀಸ್ ಪ್ಲೀಸ್ ಕಮ್ ಫಾರ್ವರ್ಡ್ ಫಾರ್ ದ ಲೈಟಿಂಗ್ ಆಫ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ದೇವರ ಆಶೀರ್ವಾದದ ಹೊರತಾಗಿ ನಾವು ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ಈಗಾಗಲೇ ನಮ್ಮ MC ಹೇಳಿದ ಹಾಗೆ 10 ಶಾಖೆಗಳನ್ನು ದೇವರು ತೆರೆಯುವ ಹಾಗೆ ಮತ್ತು ವಿಶೇಷವಾಗಿ ಉಡುಪಿಯ ಜನತೆಗೆ ಅದರ ಎಲ್ಲ ರೀತಿಯಾದಂತಹ ಸವಿಯನ್ನು ಉಣಬಡಿಸುವ ಹಾಗೆ ಮಾಡಿದೆ ಮತ್ತು ಅದು ನಿಷ್ಠೆ ಮತ್ತು ನಂಬಿಗಸ್ತಿಕೆಗೆ ಸೂಚನೆ. ಆದ್ದರಿಂದ ಎಲ್ಲ ನಿಮ್ಮ ಪ್ರೀತಿ, ವಿಶ್ವಾಸ, ಅದು ಬಂಧನ ನಿಜವಾಗಿಯೂ ಕೂಡ ಗಟ್ಟಿಯಾಗಿರಲಿ. ಮುಂದಕ್ಕೂ ಕೂಡ ಬೇಕ್ ಸ್ಟುಡಿಯೋದಂತಹ ಸಂಸ್ಥೆ ಇನ್ನಷ್ಟು 10 ಮಾತ್ರ ಅಲ್ಲ, ಅದಕ್ಕೆ ಮತ್ತೆ 1 ಸೇರಿಸಿ 100 ಶಾಖೆಯಾಗಿ ಅದು ಬೆಳೆದು ಬರಲಿ ಅನ್ನುವಂಥದ್ದೇ ನಮ್ಮ ಪ್ರಾರ್ಥನೆ. ವಿಶೇಷವಾಗಿ ಉಡುಪಿಯಲ್ಲಿ 10 ಶಾಖೆಗಳನ್ನು ಸ್ವಾಮಿ ಆರಂಭಿಸಿ ತನ್ನ ಕೆಲಸ ಕಾರ್ಯಗಳನ್ನು ಜನತೆಗೆ ಕೊಡುವಂಥ ರೀತಿಯಲ್ಲಿ ನೀನು ಕೃಪೆ ಕೊಟ್ಟಿದ್ದಿ ಮತ್ತು ಇಲ್ಲಿಯೂ ಕೂಡ ನಿನ್ನ ಆಶೀರ್ವಾದ, ನಿನ್ನ ಕೃಪೆಯನ್ನು ಅನುಗ್ರಹಿಸಿದ್ದಿ. ವಿಶೇಷವಾಗಿ ಗಣ್ಯಾತಿ ಗಣ್ಯರ ಮಧ್ಯದಲ್ಲಿಯೂ ಕೂಡ ಈ ಶಾಖೆ ಉದ್ಘಾಟಿಸಲ್ಪಡಲಿಕ್ಕಾಗುವಾಗೆ ಸಹಾಯ ಮಾಡಿದ್ದಿ ಮತ್ತು ವಿಶೇಷವಾಗಿ ಇಲ್ಲಿರುವಂಥ ಎಲ್ಲ ಸ್ನೇಹಿತ ವರ್ಗಕ್ಕಾಗಿ ಅವರು ಹಮ್ಮಿಕೊಂಡಂಥ ಎಲ್ಲ ರೀತಿಯಾದಂಥ ಹೊಸ ಯೋಜನೆಗಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ನಿಷ್ಠೆ, ಪ್ರಾಮಾಣಿಕತೆ, ನಂಬಿಗಸ್ತಿಕೆ ಮತ್ತು ಶುಚಿರುಚಿಯಾದಂತಹ ಉತ್ತಮವಾದಂತಹ ಸ್ವಾಮಿ ಎಲ್ಲ ಬೇಕ್ ಸ್ಟುಡಿಯೋ ಅದನ್ನು ಒದಗಿಸಿಕೊಡ್ಲಿಕ್ಕಾಗುವಾಗೆ ಸಹಾಯ ಮಾಡಲಿ. ಈವರೆಗೆ ಅವರ ಹೆಸರು, ಪ್ರಾಮಾಣಿಕತೆ, ನಿಷ್ಠೆ ಈವರೆಗೆ ಜನಪ್ರಿಯವಾದಂತೆ ಇಲ್ಲಿಯೂ ಕೂಡ ಮಂಗಳೂರಿನಲ್ಲಿ ಅದು ಜನಪ್ರಿಯವಾಗಿ ವಿಶೇಷವಾಗಿ ಜನತೆಗೆ ಉತ್ತಮವಾದಂತಹ ರೀತಿಯಲ್ಲಿ ಅದು ಒದಗಿ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ನಿನ್ನ ಆಶೀರ್ವಾದ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದ ಮೇಲೆ ಮತ್ತು ಇದರೆಲ್ಲ ನಿರ್ವಾಹಕರ ಮೇಲೆ ಮತ್ತು ಇದನ್ನು ಹಮ್ಮಿಕೊಂಡಂಥ ಎಲ್ಲ ಸ್ನೇಹಿತ ವರ್ಗದ ಮೇಲೆ ಇದ್ದುಕೊಂಡು ಆ ಪ್ರೀತಿ, ಬಾಂಧವ್ಯ, ಅನ್ಯೋನ್ಯತೆ ಸದಾಕಾಲ ನೆಲೆಯಾಗಿರಲಿ ಎಂಬುದಾಗಿ ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ಆಶೀರ್ವಾದ ಈ ಬೇಕ್ ಸ್ಟುಡಿಯೋದ ಮೇಲೆ ನಿರಂತರ ನೆಲೆಯಾಗಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯತೆ ಸಹವಾಸ ನಮ್ಮೆಲ್ಲರ ಸಂಗಡ ನಿತ್ಯ ನಿಂತ ನೆಲೆಯಾಗಿರಲಿ. ವಿಶೇಷವಾಗಿ ಈ ಬೇಕ್ ಸ್ಟುಡಿಯೋದ ಮೇಲೆ ನಿರಂತರವಾಗಿ ನೆಲೆಯಾಗಿದ್ದುಕೊಂಡು ಮುನ್ನಡೆಸಲಿ. ಆಮೇನ್.
ಯೊಂದಿಗೆ ಒಂದು ಫೀಡ್ಬ್ಯಾಕ್ ಒಂದಿಗೆ ಸುಂದರವಾದಂತಹ ಪಾರ್ಟಿ ಪ್ಲೇಸ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ಈ ಪಾರ್ಟಿ ಪ್ಲೇಸ್ ನ ಇನಾಗ್ರೇಷನ್ ಅನ್ನ ನಮ್ಮ ವೆರಿ ಓನ್ ರಾಕ್ ಸ್ಟಾರ್ ರೂಪೇಶ್ ಅವರು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಲೆಟ್ ಅಸ್ ಹ್ಯಾವ್ ದಿ ಪಾರ್ಟಿ ಹಾಲ್ ಇನಾಗ್ರೇಟೆಡ್. ಸೊ ಟು ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ. Okay, there you go. What a party is open. So you guys can come to the party. Please come. ನಾವೆಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಿದ್ರು ಕೂಡ when it comes to sipping something nice, we definitely don't see our diet in calories, and for that especially we have the gorgeous Aradhya Shetty for the inauguration. I request you to kindly inaugurate the juice and the milk section of Big Studio. Big round of applause please. Okay, it's officially open. Congratulations, and you can have a look at it please. ಸಹಜವಾಗಿ ನಮ್ಮ ಮುಖದ ಮೇಲೆ ಸ್ಮೈಲ್ ಬರಬೇಕಾದ್ರೆ ಏನಾದರೂ ಸಿಹಿ ಆದದನ್ನು ತಿನ್ನಬೇಕು, ಇಲ್ಲಿ ಅದರ ಇಂಪಾದದನ್ನು ಕೇಳಬೇಕು. ಎರಡೂ ರೀತಿಯಲ್ಲಿ ಕರೆಕ್ಟಾಗಿ ನಮ್ಮ ಮುಖದಲ್ಲಿ ಸ್ಮೈಲನ್ನು ಮೂಡಿಸಲಿಕ್ಕೆ ಕರೆಕ್ಟ್ ಆದಂಥ ಒಂದು ಕಾಂಬಿನೇಷನ್ ಬೇಕ್ ಸ್ಟುಡಿಯೋ ಮಂಗಳೂರಿನಲ್ಲಿದೆ. ಅದರ ಇನಾಗ್ರೇಷನನ್ನು ಮಾಡಿದವರು ನಮ್ಮ ಅರವಿಂದ್ ಅಣ್ಣ. ಸೊ ಇದರ ಕಾಂಬಿನೇಷನನ್ನು ಕೇಳುವಾಗ ನಮ್ಮೆಲ್ಲರ ಮುಖದಲ್ಲಿ ಎಷ್ಟು ಸ್ಮೈಲ್ ಬರ್ಬೋದು ಅಂತ ಊಹೆ ಮಾಡಬೇಕಾಗತ್ತೆ. ಈ ಊಹೆಯನ್ನು ಎಷ್ಟು ಜಾಸ್ತಿ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದಾರೆ ಇವರು ಈ ಬೇಕ್ ಸ್ಟುಡಿಯೋನ ಬಗ್ಗೆ. ಈ ಹಬ್ಬದ ದಿನದಲ್ಲಿ ಪ್ರಾರಂಭವಾದಂಥ ಬೇಕ್ ಸ್ಟುಡಿಯೋ ಬಗ್ಗೆ ಇವರಿಗೆ ಏನು ಹೇಳಲಿಕ್ಕೆ ಇದೆ ಅಂತ ಕೇಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ವಿ ಆರ್ ವೇಟಿಂಗ್ ಟು ಹಿಯರ್ ಟು ವರ್ಡ್ಸ್ ಫ್ರಮ್ ಅರವಿಂದ್ ಅಣ್ಣ. ಸುರುಕಾದು ಮಾತೆರೆಗಳ ದಸರಾ ಪರ್ಬದ ಶುಭಾಶಯಗಳನ್ನು ಪರಂದುಲ್ಲೆ. ಇನ್ನು ಭಾರಿ ಎಡ್ಡೆ ದಿನ ದಾದಂದ್ಕೆಂಡ ಇನಿ ಆ ಅಪ್ಪೆನ ಉತ್ಸವ ಪ್ರಾರಂಭ ಆಪುಂಡು ಕೊಪ್ಪರಿಗೆ ದೀಪನ ದಿನ ಅಂದ್ ಬನ್ಪೇರಿ. ಆನಿದ ದಿನ ಭಾರಿ ಎಡ್ಡೆ ದಿನ ಅಂತೂದು ಮುಕ್ಕಲು ಬೇಕ್ ಸ್ಟುಡಿಯೋ ಓಪನ್ ಮಲ್ತೊಂದುಲ್ಲೇರಿ. ಇರಗಲ ಕನ್ಫ್ಯೂಷನ್ ಇಚ್ಚತ್ತ ಬೇಕ್ ಸ್ಟುಡಿಯೋ ನನ್ನ ಫೋಟೋ ತೆಪ್ಪ ರೈಟೇ ಬರೋಚ್ ಒಂದು ಸ್ಟುಡಿಯೋ ಬಣ್ಣ ಶಿವಣ್ಣ ಅಂಚ ಹೊತ್ತಿನ ಆತ ಅಂಚ ಕೆಲವರು ಒಳ್ಳೆ ಫೋಟೋ ತೆಪ್ಪರೆ ಬಣ್ಣದ ಉಲಾಯ್ ಪೊಗ್ಗೇರ್ನ ಗತಿ ಭಾರಿ ಎಡ್ಡ ವಿಷಯ ದಾದಂದು ಕೇಂಡ ನೆತ್ತ 10 ಬ್ರ್ಯಾಂಚ್ ಉಡುಪಿಡುಂಡಿಗೆ ಕುಡ್ಲದಕ್ಲೆ ತಿನಿಯರ ನನ ಅವಕಾಶ ತಿಕ್ಕೊಡಾತಿ ಕುಡ್ಲಾಡು ಈತನೇಟ ಈ ಪುದರ್ದ ಒಂಜಿ ಬೇಕರಿ ಇಜ್ಜಾಂಡು ಫಸ್ಟ್ ಟೈಮ್ ಓಪನ್ ಮಲ್ತೊಂದುಲ್ಲೇರಿ. ಮುಕ್ಲೆ ನಮ್ಮ ಸಪೋರ್ಟ್ ಮಲ್ತಂದಾಂಡ ಮುಕ್ಕಲ್ನ ಸ್ವೀಟ್ ನಮಕ್ ಖಂಡಿತವಾದ ನಮ್ಮ ಟೇಸ್ಟ್ ಮಲ್ತಂದಾಂಡ ಬುಡಾಯ ಅಂಚಾದ ಮಾತೆರ್ಲ ನೆಕ್ ಸಪೋರ್ಟ್ ಮಲ್ಪ್ಲೆ ಪ್ರತಿ ವರ್ಷ ಇನಿ ಅಂಚ ಮುಲ್ಪ ಬತ್ತದ ಹಿಂಗಿದಾರ ಎಲ್ಲೆಲ್ಲ ಇಂಚನೆ ಬತ್ತದು ಎಲ್ಲಂಜಿಲ ಇಂಚನೆ ಬತ್ತದು ವರ್ಷಾನುಗಟ್ಲೆ ಇಂಚನೆ ಬತ್ತದ ಮುಲ್ಪ ಸ್ವೀಟ್ ತಿನ್ಪ್ಲೆ ಕಾವಡ್ ಬಣ್ಣದು ಯಾನು ರೆಡ್ ಪಾತ್ರ ಮುಗಿಪು. ಕಮಿಂಗ್ ಅಪ್ ನೆಕ್ಸ್ಟ್ ಈ ಬಿಲ್ಡಿಂಗ್ ದ ಓನರ್ ayinaru Sudhir Pai. A pleasure to have you for the inauguration. I'm sure you'll have some good words to say. ಈರ್ನ ಬಿಲ್ಡಿಂಗ್ ಇಡು ಇಂಚಿನ ಬಾರಿ ಲಾಯ್ಕದ ಒಂಜಿ ಫಸ್ಟ್ ಶಾಖೆ ಓಪನ್ ಆಪುಂಡು ಅಂಡ. ಐ ಆಮ್ ಶೋರ್ ಈಸ್ ಗೋನ್ ಟು ಬಿಲ್ಡ್ ಮೆನಿ ಮೋರ್ ಬಿಲ್ಡಿಂಗ್ಸ್ ಜಸ್ಟ್ ಟು ಸ್ಟಾರ್ಟ್ ಬೇಕ್ ಸ್ಟುಡಿಯೋ ಇನ್ Bangalore. Yes, over to Mr. Sudhir Pai. Congratulations Bake Studio on the first store in Bangalore. I would like to say there were many firsts in this building. In fact, the ICICI Bank which came here was their 17th branch in India, and today they have grown to more than 5,000 branches. So I'm sure, and it is more than 20 years they have been in this building, and I'm sure Bake Studio also, like in Udupi, they will surpass more than 10 outlets in Bangalore and many more to come in Bangalore. Congratulations to the team. And from Namma TV, the director Dr. Shivsharan Shetty is with us. I want 2 words of good wishes to the whole team. Warm and cordial Dasara wishes to one and all. Yeah, congratulations to the whole team, Kimanja team, for this new venture of theirs. I wish them all the very best for this endeavor, and I wish this is not just the first one. Many more to come, just like in Udupi. And I'm sure anything in Bangalore, anything new in Bangalore is always encouraged, and I'm sure even this will be encouraged. Once again, congratulations, and I wish you all the best. Thank you.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಜಾರ್ ಕೇಕ್ ಪನ್ಪುನೈನ್ ಫಸ್ಟ್ ಟೈಮ್ ಲಾಂಚ್ ಮಾಡ್ತಿನಾರೆ ನಂಕಲ್ನ ರಾಕ್ ಸ್ಟಾರ್ ರೂಪೇಶ್. ಇನಿ ಕುಡ್ಲಾಡ್ ಫಸ್ಟ್ ಟೈಮ್ ಬೇಕ್ ಸ್ಟುಡಿಯೋ ಸ್ಟಾರ್ಟ್ ಆವೊಂದುಂಡು ಉಂದೆತ ಇನಾಗ್ರೇಷನ್ಗಳ ಎನ್ಕಲ್ನ ಒಟ್ಟಿಗುಲ್ಲೇರಿ ಏಪಲ ಮೈಕ್ ತಿಕ್ಕನ ಪಾತೆರ್ನಾರು ಇನಿ ಬಾರಿ ಸೈಲೆಂಟ್ ಉಲ್ಲೇರಿ ಇತ್ತೆ ಮೈಕ್ ಕೊರನ ಏತ್ ಬೇಕ್ ಸ್ಟುಡಿಯೋದ ಬಗ್ಗೆ ಪಾತೆರಎಂದು ಗೊತ್ತುಜಿ. ಸೊ ಇಟ್ಸ್ ಓವರ್ ಟು ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಟು ಟಾಕ್ ಅಬೌಟ್ ಬೇಕ್ ಸ್ಟುಡಿಯೋ ಇನ್ ಮಂಗಳೂರು. ಸುರುಗಾದ ಐಟ ಸ್ಟಾರ್ಟ್ ಮಾಡ್ಬೋಗ ఇక్కడ వైద్య నుంచి మాత అన్ననక్లిಗೆ అక్కనక్లిಗೆ అమ్మనక్లిಗೆ ఆంటీనక్లిಗೆ అంకుల్నక్లిಗೆ అజ్జనక్లిಗೆ అజ్జనక్లిಗೆ దొడపనక్లిಗೆ దొడమనక్లిಗೆ ಚಿಕ್ಕಪ್ಪನಕ್ಲಿಗೆ ಚಿಕ್ಕಮ್ಮನಕ್ಲಿಗೆ ಮಲ್ಲಕ್ಲಿಗೆ ಎಲ್ಲಿಯಕ್ಲಿಗೆ ಇಲ್ಲದಕ್ಲಿಗೆ ಬರಿತೆಲ್ಲದಕ್ಲಿಗೆ ಮಾತರೆಲ್ಲ ವೆಲ್ಕಮ್ ಟು ಬೇಕ್ ಸ್ಟುಡಿಯೋ. ನಾಯಿ ಬುಚ್ಚಲಿಗೆ ಮಾತು ನೆತ್ತ ಮತ್ತಿತ್ತನ ಸುರುಕಾದ ಬೇಕ್ ಸ್ಟುಡಿಯೋ ಪಂಡ ಉಡುಪಿಡು 10 ಔಟ್ಲೆಟ್ ಉಂಡು. ಯಾನು ರೆಗ್ಯುಲರ್ ಅದು ಪೋಂದಿತ್ತೆ ಉಡುಪಿಗೆ ಪೋನಾಗ ಅಲ್ತ ಯಾನು ಜಾರ್ ಕೇಕ್ ಲಾಂಚ್ ಬಂದಿತ್ತೆ ಅಯ್ನ ತಿಂದಿ ಒಕ್ಕ ಹೆಂಗೆ ಗಡಿ ಗಡಿ ತಿನ್ನೋಡು ನಾವು ನಿಂತೇನೆ ಅಂಚೆ ಅದು ಉಡುಪಿ ಪೋನಾಗ 19 ಬಂದಿತ್ತೆ. ಯಾನು ಸರ್ಡ ರಾಘವೇಂದ್ರ ಸರ್ಡ್ ಅಂಚನೆ ಮಂಜುನಾಥ್ ಸರ್ಡ್ ಬಂದಿತ್ತು ಬೇಗ ಅವರ ಕುಡ್ಲಾಗ ಬಲೆ ಹೆಂಗೆ ಫ್ಯೂಲ್ಗೆ ಮಸ್ತ್ ಖರ್ಚು ಆಗ್ಬಿಡು ಉಡುಪಿ ಹೊತ್ತು ಪೋನಾಗ ಅಂದ್ರೆ ಬರ್ಪ ಅಂದ್ 1 ವರ್ಷ ದಿಂಚು ಪಂಡದ ಇತ್ತೆ. ಫೈನಲಿ ಕುಡ್ಲಾಗ ಬೈದೇರು ಕೂಡ ಒಂಜಿ ಯಾನ್ ದಾದ ಪನ್ನೋಡು ಬಂಡ ಇತ್ತ ನಮ್ಮ ಕುಡ್ಲಾಡು ಸುಮಾರು ಬೇಕರಿ ಉಂಡು ಆಂಡ ಮೂಲ ತುಯರ ಪಂಡ ಕುಡ್ಲದತ್ತು ಅದು ನಾನು ತುಳುನಾಡ್ದತ್ತು ಒಂದು ಬೇಕ್ ಸ್ಟುಡಿಯೋ ಪಂಡ ನಾಂಡ ಒಂದು ತುಳುವೇರ್ನ ಬೇಕರಿ ಆ್ಯಕ್ಚುಲಿ. ಸೊ ಉಡುಪಿದಕ್ಕಲೆ ನಮ್ಮ ತುಳುವೇರು ಮಲ್ಪುನ ಅಂಚಿನ ಒಂಜಿ ಬೇಕರಿ. ಸೊ ಅಂಚ ಅದು ಖಂಡಿತ ತುಳುವೇರು ತಿಂಡಿ ತೆನಸದ ಬಗ್ಗೆ ಏಪಲ್ಲ ಸಪೋರ್ಟ್ ಜಾಸ್ತಿ ಮಲ್ಪುನಾಗಲೆ. ಸೊ ಈ ಬೇಕ್ ಸ್ಟುಡಿಯೋ ವರ ಬತ್ತನ ನಾಂಡ ಬೊಕ್ಕ ಆಕಲಿಗೆ ನಮ್ಮ ಪನೋಡ್ದಿಜ್ಜು ಬಲೆ ಎಂದು. ಸೊ ಆಕಲೆ 10 ಜನಕ್ಕೆ ಪನ್ಪೇರು ಬಲೆ ಎಡ್ಡೆ ಮುಲ್ತ ಒಂದು ಬೇಕರಿ ಐಟಮ್ಸ್ ಮಾತಾನ್. ಸೊ ಅಂಚ ಅದು ಮೀಡಿಯಾದ ಮುಖೇನ ನಮ್ಮ ಟಿವಿದ ಮುಖೇನ ಸುಮಾರು ಫೇಸ್ಬುಕ್ ಲೈವ್ ಮಾತಾ ಮುಂದೆ ಮುಖೇನ ಪನ್ಪುನ್ ದಾದ ಪಂಡ ನಾಂಡ ಬೇಕ್ ಸ್ಟುಡಿಯೋಗೆ ಬಲೆ ಇನ್ ಕೇಸ್ ನಿಕ್ಲ ಬರ್ತ್ಡೇ ನಾಂಡ ಮೂಲ ಎಡ್ಡ ಪ್ಲೇಸ್ ಉಂಡು ಬೇಕ್ ಸ್ಟುಡಿಯೋ ಸೆಲೆಬ್ರೇಟ್ ಮನ್ಪ್ಲೆ ಬತ್ತಿ ಬೊಕ್ಕ ಯಾನ್ ಲಾಂಚ್ ಮಾಡ್ತೀನಿ ಅಂಚನೆ ಜಾರ್ ಕೇಕ್ನವ್ರ ಟ್ರೈ ಮನ್ಪ್ಲೆ ಡೆಫಿನೆಟ್ಲಿ ರೂಪೇಶ್ ಎಡ್ಡ ಒಂದು ಐಟಮ್ ಲಾಂಚ್ ಮಾಡ್ತೀರ ಪಂತೇರಿ. ಸೊ ಅಂಚನೆ ಥ್ಯಾಂಕ್ ಯು ಸೋ ಮಚ್ ಇಂಕ್ ಈ ಒಂದು ಅವಕಾಶ ಕೊರ್ನೆಗೆ ಅದಕ್ಕೆ ಬಂದ ರಾಘವೇಂದ್ರ ಸರ್ ಅಂಚಿನ ಮಂಜುನಾಥ್ ಸರ್ ಬಾರಿ ಎಡ್ಡೆ ಕ್ಲೋಸ್ ಫ್ರೆಂಡ್ಸ್ ಎನ್ನ. ಸೊ ಅಂಚ ಅದಕ್ಕೆ ಸಪೋರ್ಟ್ ಮನ್ಪ್ಲೇನ್ ಬಂದಿತ್ತು ಬಹುಶಃ ಕುಡ್ಲ ಒಂಜಿ ಎಡ್ಡೆ ರೀತಿ ಲಾಂಚ್ ಆತಂದು ಎನ್ನೊಂದಿಲ್ಲ ಐಕ್ ಸುರುತ ಕಾರಣ ಒಂಜಿ ಗುರು ಸಮಾನರಾಯನ ಅಂಚನ ಅರವಿಂದ್ ಬೋಳಾರ್ ಸರ್ ಅವ್ರ ಬರ್ಪುನ್ ಬಾರಿ ಕಮ್ಮಿ ಅರ್ಲೆತ್ತನ ಬರ್ಪುನ್ ಬಾರಿ ಕಮ್ಮಿ ಒಂಜಿ ಅಭಿಮಾನದ ಮೋಕೆಳಾರ್ ಬೈದೇರು ಅಂಚ ಆಯ್ನದ ಹತ್ರ ತೆಲಿಕೆ ದೊಟ್ಟುಗಿ ನಿಂದು ಓಪನ್ ಆತನು ಅಂಚ ಅದು ಓನರ್ ನಕ್ಲ ಮೋನೆಡ್ ತೆಲಿಕೆ ಅಕೇರಿ ಮುಟ್ಟ ಉಪ್ಪುನ್ ಪನ್ಪುನ ಅಂಚನ ಒಂಜಿ ನಂಬಿಕೆ ಅಂಚನೆ ಶಿವಣ್ಣನ ಥ್ರೂ ನಮ್ಮ ಟಿವಿದ ಮುಖೇನ ಪಬ್ಲಿಸಿಟಿ ಆವೊಂದುಂಡು ಅಂಚ ಅದು ಖಂಡಿತ ತುಳುವೇರು ಮಾತಾಡಿ ಬರ್ಬೇರು ಪನ್ಪುನ ಅಂಚನ ನಂಬಿಕೆ. ಅಂಚನೆ ಅನೂಪ್ ಸಾಗರ್ಲ ಲೆತ್ತಿನಕ್ಕೆ ಮೋಕೆದಿದ್ದು ಬೈದೇರು ಥ್ಯಾಂಕ್ ಯು. ಆರಾಧ್ಯಲ್ಲ ಮೋಕೆಡ್ ಬೈದೇರು ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದೇ ಇರೇಗ್ಲ ಥ್ಯಾಂಕ್ ಯು. Thank you so much. Engulu Bake Studio the ಬಗ್ಗೆ ಪನ್ನಾಗ we said Rupesh Shetty has launched the jar cake. ಮಸ್ತ್ ಜನಕ್ಕೆ ಕನ್ಫ್ಯೂಷನ್ ಆವೊಂದು Rupesh Shetty ಲಾಂಚ್ ಮಲ್ದೇರ್ ಪಂಡ ಟ್ರೈ ಮಲ್ಪೋಲಿ ಐಜಿ ರೆಸಿಪಿ ಆರ್ ನತ್ತಿ ಪ್ರಾಡಕ್ಟ್ ಬೇಕ್ ಸ್ಟುಡಿಯೋ ದನೆ. So you can definitely come and try it. It is only that Rupesh has launched the product and it's definitely good. Offer ಐನಿ launch ಮಲ್ತೊಂದುಲ್ಲೇರಿ. There is a special offer starting from $9.99. Plan your birthday or any next event with us at Bake Studio at the place where Rupesh has just inaugurated. There's a party place at $9.99 on the everyday undu. So there's a cake, there's snacks, there's greeting card, desserts, ice cream, flower bouquet, and it's a total package only at $9.99. Definitely everybody would want to come and celebrate at a reasonable cost. It is not even touching a 4-digit. So it's on a 3-digit number. $9.99 birthday packages. Minimum 5 people. Okay, minimum 5 people. Maximum 5 people can come in. Group would barodu. Maximum 5 people barodi, and that is at $9.99. So that is an introductory offer and it's launching today. So congratulations to Bake Studio and all the very best. And Nicola bookings start Malpoli. And thanking our guests, first of all, Arvind Anna, he has made time to come here and grace the occasion. Thank you so much from the team Bake Studio. Patinek thank you panondilla anchani cheapella korondilla. Bake Studio ini launch avundundu, and today on the same day we have a special birthday being celebrated. So Bake Studio the inaugural the time we are celebrating a special person's birthday, Mr. Prem Nitin. He is definitely a part of the whole team.
ಈ ಬೇಕ್ ಸ್ಟುಡಿಯೋದ ಒಂಜಿ ಮೇನ್ ಬ್ಯಾಕ್ ಬೋನ್ ಅಂತ ಪನೊಲಿ. ಹಿ ಈಸ್ ಆಲ್ರೆಡಿ ಅ ಪಾರ್ಟ್ ಆಫ್ ದ ಟೀಮ್ ಆ್ಯಂಡ್ ಇಟ್ಸ್ ಅ ಪ್ಲೆಷರ್ ಟು ಹ್ಯಾವ್ ಹಿಸ್ ಬರ್ತ್ಡೇ ಸೆಲೆಬ್ರೇಟಿಂಗ್ ಟುಡೇ. ದಯದಿದ್ದು ಎದುರು ಬರೋಡು ಆ್ಯಂಡ್ ಇಟ್ಸ್ ಅ ಪ್ಲೆಷರ್ ಟು ಸೆಲೆಬ್ರೇಟ್ ವಿತ್ ಆಲ್ ಆರ್ ಡಿಗ್ನಿಟರೀಸ್ ಆ್ಯಂಡ್ ಗೆಸ್ಟ್ಸ್ ಟುಡೇ. ಕ್ಯಾನ್ ವಿ ಹ್ಯಾವ್ ದ ಬರ್ತ್ಡೇ ಕೇಕ್? ಸಂತೋಷ ಆಯ್ತು ಫ್ಯಾಮಿಲಿ ದಾಖಲು ಒಟ್ಟಿಗೆ ಫ್ರೆಂಡ್ಸ್ ದಾಖಲು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾರೆ ನಾವು ಡಬಲ್ ಹಾಪಣಿಗೆ ಟ್ರಿಪಲ್ ಹಾಪಣಿಗೆ. ಸೊ ಇಟ್ಸ್ ಅ ಸ್ಪೆಷಲ್ ಒಕೇಶನ್ ಆನ್ ದ ಲಾಂಚ್ ಆಫ್ ಬೇಕ್ ಸ್ಟುಡಿಯೋ ಇನ್ ಬ್ಯಾಂಗ್ಳೂರ್. ವಿ ಹ್ಯಾವ್ ದ ಬರ್ತ್ಡೇ ಆಫ್ ಮಿಸ್ಟರ್ ಪ್ರೇಮ್ ನಿತಿನ್ and we have his wife, daughter and the whole family and friends to support him. So with a big round of applause, we wish him a happy birthday and going to cut the first Bake Studio cake in Bangalore. That's a pleasure, of course. And happiness. Okay, there it goes. La 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 congratulate all my friends and thank them a lot to making this a big success, right? So we had 10 stores in Udupi and we basically wanted to get out of Udupi and then get into India, and this is the first step where we got into Mangalore. The biggest aspiration that I have is to basically make this a national brand, make it big, and then try and make it an international brand as well, right? So, thank you all for the support. Chocolatey hero and the villain. We can't say he's a villain, he's too cute to be a villain, but a superstar in the Coastal Wood and stepping his stones and steps to the ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಈಗ ಹೊಸದಾಗಿ ಬರುವಂತಹ ಮಾಯಾ ಕನ್ನಡಿ ಈ ಫಿಲ್ಮ್ ರಿಲೀಸ್ ಆಗಲಿಕ್ಕಿದೆ ಕನ್ನಡದಲ್ಲಿ. ಹಾಗಾಗಿ ನಮ್ಮ ಸ್ಟಾರ್, ನಮ್ಮ ಊರಿನವರೇ ಆಗಿರುವಂಥ ಸ್ಟಾರ್ ಅನೂಪ್ ಸಾಗರ್ ಅವರು ನಮ್ಮ ಜೊತೆ ಇದ್ದಾರೆ. ಫಸ್ಟ್ ಆಫ್ ಆಲ್ ಹ್ಯಾಪಿ ನವರಾತ್ರಿ ಹಬ್ಬ. ಸೊ ಇಫ್ ಯು ವಾಂಟ್ ಟು ಸೇ ಸಮಥಿಂಗ್ ಆ್ಯಂಡ್ ಶೇರ್ ಸಮಥಿಂಗ್ ವಿತ್ ಅವರ್ ವ್ಯೂವರ್ಸ್ ಪ್ಲೀಸ್. ಫಸ್ಟ್ ಆಫ್ ಆಲ್ ಮಾತಾಗಲ ಹ್ಯಾಪಿ ದಸರಾ ಆ್ಯಂಡ್ ಹ್ಯಾಪಿ ನವಮಿ. ಸೌಜನ್ಯ ಪಂಡಿಲಕ್ಕನೆ ಒಂಜಿ ಫೆಸ್ಟಿವಲ್ ಸೀಸನ್ ಇಡು ಸ್ಟಾರ್ಟ್ ಆವೊಂದುಂಡು ಬೇಕ್ ಸ್ಟುಡಿಯೋ. ಸೊ ನನ್ನಾತು ನೆಕ್ಸ್ಟ್ ವರ್ಷ ಬರ್ಪುನಾಗ ಪತ್ತು ನನೊಂಜಿ ಎಕ್ಸ್ಟ್ರಾ ಆ್ಯಡ್ ಆವಡ್ ಪಂಡು ಅಕ್ಲ ಓನರ್ಸ್ನಾಗ ಏನು ಕಂಗ್ರಾಚುಲೇಷನ್ ಪಂಪೆ. ಸೊ ಅವ್ರಿಗೆ ಈವನ್ ನಾನು ಪಂಡೆ ಮೂಲತ ಇಂಟೀರಿಯರ್ ಮಸ್ತ್ ಎಡ್ಡೆ ಉಂಡು. ಸೊ ನಾರ್ಮಲಿ ಬೇತೆ ಕಡೆ ಪೋತು ನಾ ಕ್ಯಾಮ್ರಾ ಕ್ಯಾಶ್ ಕೌಂಟರ್ ತಿರ್ತುಪ್ಪುಂಡು ಎಂಕ್ಲೆ ಗೊತ್ತಾಪುಜಿ. ಬಟ್ ಮೂಲ ಈವನ್ ಕಿಚನ್ದೆಲ್ಲ ಕಿಚನ್ ಉಳ್ಳ ದಾದ ಅವನು ಪಂಡು ಪಿದೆ ಬತ್ತಿನ ಜನಕ್ಕೆ ಗೊತ್ತಾಪುಂಡು. ಸೊ ಈತು ಒಂಜಿ ಓಪನ್ ಆದು ಕ್ಲಿಯರ್ ಆದ ಮಲ್ತಿನ ಒಂಜಿ ಸೂಪರ್ ಬೇಕ್ ಸ್ಟುಡಿಯೋ. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಟು ದ ಹೋಲ್ ಟೀಮ್ ಆಫ್ ಬೇಕ್ ಸ್ಟುಡಿಯೋ. ನೆಕ್ಸ್ಟ್ ಇಯರ್ ಇತ್ತೆ ಒಂಜಿ ಉಂಡು ಕುಡ್ಲಡು 10 ಎಕ್ಸ್ಟ್ರಾ ಆ್ಯಡ್ ಅದು 11 ಅವಡ್ ಪಂದಕ್ಕೆ ಏನೊಂದಿಲ್ಲ. ಸೊ ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಆರ್ ಪಂಡಿಲಕ್ಕನೆ ಬರ್ಪಿ ನವರಾತ್ರಿ ಹಬ್ಬ ಸ್ಟಾರ್ಟ್ ಆನಾಗ ಬೇಕ್ ಸ್ಟುಡಿಯೋದಕ್ಕೆಲ್ಲ ನನ್ನ ಆತು ಶಾಕಿಲು ಮ್ಯಾಂಗ್ಳೂರ್ ಓಪನ್ ಆವಡಂದು ವಿಶ್ ಮಾಡ್ತಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ಪ್ಲೆಷರ್ ಹ್ಯಾವಿಂಗ್. ಓಕೆ, ಐ ಆಮ್ ಸೋ ಗ್ಲಾಡ್ ದಿಸ್ ಒನ್ ಫೀಮೇಲ್ ವಿತ್ ಮೀ ಬಿಕಾಸ್ ಹುಡುಗಿರು ನಾವು ಯಾವಾಗಲೂ ಸ್ವೀಟ್ಸ್, ಕೇಕ್ಸ್, ಪೇಸ್ಟ್ರೀಸ್ ಪನ್ನಾಗ ವಿ ರಿಯಲಿ ಗೋ ಆ್ಯಂಡ್ ಲೈಕ್ die out and eat and then we're like, oh my god, it's like dieting and health conscious. But I'm sure this Bake Studio has the best of the pastries with I'm sure even if you eat, it's not going to put on weight. I don't know what's the secret of it. But anyways, Bake Studio is in Mangalore. So what do you have to say? Dada Pandraundu Aradhya. First of all, congratulate Manparishta Manpa. Daipana yan ಬೇಕರಿ ಅನ್ನ ಫೇವ್ರೆಟ್ ಪ್ಲೇಸ್ ಏಪಲ್ಲ ಐಟು ತಿಕ್ಕುನ ಮಾತ ಥಿಂಗ್ಸ್ಲ ಎನ್ನ ಫೇವ್ರೆಟ್ ಇರ್ ಪಲ್ಲೆಕನೆ ಆ್ಯಕ್ಟರ್ಸ್ ಆಯ್ನವ ಕೊಂಚೂರು ಕಮ್ಮಿ ಮಂದೆ. ಸೊ ಉಡುಪಿಲ ಟೇಸ್ಟ್ ಮಂದೆ ಅನ್ನಕಲ್ಲ. ಸೊ ಮಸ್ತ್ ಖುಷಿ ಆವಂದಿತ್ತನು. ಸೊ ಅಂಚನೆ ಫೈನಲ್ ಎಂಕಲ್ನ ಕುಡ್ಲಾಗ ಬತ್ತಡು ಅವಳು ಇರ್ ಪನ್ಲೆಕನೆ ಎಡ್ಡೆ ಪ್ಲೇಸ್ಡ್ ಮಂತದೇರು. ಸೊ ಅವಳ ನಮ್ಮ ಪರ್ಬದಾನಿ. ಸೊ ಆಲ್ ದ ಬೆಸ್ಟ್ ನಿಕಲ್ನ ಕುಡ್ಲ ಒಂಜೆ ಇಡೀ ಕರ್ನಾಟಕ ಇಡೀ ಇಂಡಿಯಾಡೆ ನಿಕಲ್ನ ಬ್ರಾಂಚಸ್ ಓಪನ್ ಆವಡ್ ಪಂದು ಯಾನ ವಿಶ್ ಮನ್ಪ. ಥ್ಯಾಂಕ್ ಯು ಸೋ ಮಚ್. Lovely, thank you so much. This is not for Bake Studio, ಒಂದು ತೂಪನಂಚಿನ ಕ್ರೌಡ್ ಗೋಸ್ಕರ. ಸೊ ಚಾಕ್ಲೇಟ್, ವನಿಲಾ, ಸ್ಟ್ರಾಬೆರಿ ಇರ್ನ ಫೇವ್ರೆಟ್ ಫ್ಲೇವರ್? Chocolate always. That is universal. I think really most of the girls go with chocolates. A lot of chocolate things for you to taste. Cakes adippu, pastries adippu, or open maltinanchina milkshakes adippu. So it's time to have some chocolate milkshake. So bye bye to the audience.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಬೇಕ್ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಮೊದಲನೇ ಸೆಲೆಬ್ರೇಷನ್ ಮಾಡುವಂತಹ ಬರ್ತ್ಡೇ ಬೇಬಿ ಇದ್ದಾರೆ, ಮಾಲತಿ ಅವರು. ಹ್ಯಾಪಿ ಬರ್ತ್ಡೇ. ಎಸ್, ಹೇಗೆ ಅನ್ನಿಸ್ತಾ ಇದೆ ಬೇಕ್ ಸ್ಟುಡಿಯೋಲಿ ಸೆಲೆಬ್ರೇಟ್ ಮಾಡ್ತಾ? ತುಂಬ ಖುಷಿ ಆಯಿತು ನನಗೆ. ಯಾವಾಗಲೂ ಕೇಕ್ ಕಟ್ ಮಾಡ್ತೀರಾ ಬರ್ತ್ಡೇಗೆ? ಯಾವಾಗಲೂ ಕೇಕ್ ಕಟ್ ಮಾಡೋದಿಲ್ಲ. ಇವತ್ತು ನನ್ನ 50ನೇ ವರ್ಷದ್ದು ಬರ್ಡೇ. ವಾವ್, 50th ಬರ್ಡೇ ನಮಗೆ ಸ್ಟಾರ್ಟಿಂಗಲ್ಲಿ ಒಂದು ಟೇಕ್ ಆಫ್ ಮಾಡಲಿಕ್ಕೆ ಬೇಕ್ ಸ್ಟುಡಿಯೋ ಅವರಿಗೆ ಸಿಕ್ಕಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಆದರೆ ನೀವು 50ರಾಗಿ ಕಾಣೋದಿಲ್ಲ, ನಿಜ ಹೇಳ್ತಾ ಇದ್ದೀರಾ? ನಿಜ ಅಲ್ಲ? ಎಲ್ಲಾದರೂ ಮಿಸ್ಟೇಕ್ ಆಗಿರ್ಬೇಕಾ ಅಂತ ಲೇಸ್ವೇರ್ ಎಲ್ಲ ನಿಜ 50? ಓ ಮೈ ಗಾಡ್, ನೀವು ಮೊದಲೇ ಹೇಳ್ತಿದ್ದೆ ಬೇಕ್ ಸ್ಟುಡಿಯೋ ಕೇಕ್ ತಿಂದು ಹೀಗಿರೋದು ಅಂತ. ಬಟ್ ನೋ ಪ್ರಾಬ್ಲಮ್. ಎನಿವೇಸ್, ಹ್ಯಾಪಿ ಬರ್ತ್ಡೇ ಫ್ರಮ್ ಟೀಮ್ ಬೇಕ್ ಸ್ಟುಡಿಯೋ. ಹಾಯ್ ನಮಸ್ಕಾರ. ಮಾತಾಡಲ್ಲ ಬೇಕ್ ಸ್ಟುಡಿಯೋದ ಒಂದು ಗ್ರ್ಯಾಂಡ್ ಲಾಂಚಿಂಗ್ಗೆ ಆತ್ಮೀಯವಾದ ಸ್ವಾಗತ. ಲಾಂಚ್ ಮಾತಾಂಡು ಕುಡ್ಲಡ್ ಅಫಿಷಿಯಲಿ ಬೇಕ್ ಸ್ಟುಡಿಯೋ ಓಪನ್ ಆತನೆ. ಸೊ ಅಂಚಾದ ನನ್ನ ಉಡುಪಿಗೆ ಪೋಡ್ನಿಜ್ಜಿ ಕುಡ್ಲದಕ್ಲು ಕುಡ್ಲಡೆ ಬೇಕ್ ಸ್ಟುಡಿಯೋದ ಟೇಸ್ಟನ್ನು ದೆತ್ತನಲ್ಲಿ ನಮ್ಮ ಊರ್ದ ಒಂಜಿ ಬ್ರ್ಯಾಂಡ್ ಅಂತ ಬೇಕ್ ಸ್ಟುಡಿಯೋ. ಸೊ ಯಾನೊಂಜಿ ಒಂದೆತ್ತ ಅಂಬಾಸಿಡರ್ ಆದುಪ್ಪರ ಎಂಕ್ಲ ಮಸ್ತ್ ಖುಷಿ ಆಪುಂಡು. ಸೊ ಅಂಚನೆ ಇನಿ ಫುಲ್ ಸೆಲೆಬ್ರೇಷನ್ ಆದ ಇತ್ತ ಇನಿ ಬರ್ತ್ಡೇ ಸೆಲೆಬ್ರೇಟ್ ಮಲ್ಪುನ ಅಂಚನಾರ ನಮ್ಮ ಒಟ್ಟುಗುಲ್ಲೇರು ಮಿಸ್ಟರ್ ಕಿರಣ್. ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ. ಎಸ್, ನಾನು ಫಸ್ಟ್ ನೀರಿನ ಬಾಲ್ಯದ ಬರ್ತ್ಡೇ ಅಂದೆ, ಬಟ್ ಇರ್ನೇ ಬರ್ತ್ಡೇ ಫ್ಯಾಂಟಾಸ್ಟಿಕ್. ಏತ್ನ ವರ್ಷ ಪಂಡ್ರೆ ಆಪೋಸಿಟ್ ಬೇಜಾರ, ನೋ ಪ್ರಾಬ್ಲಮ್, ಪರವಾಗಿಲ್ಲ. ಓಕೆ, ಬರ್ಸ್ಬಿಡ್ಲಿ ಆ ತೋಜರ್ 23 ಆನ್ಗೆ, ನೆಕ್ಸ್ಟ್ 24. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಇರ್ನ ಈ ಒಂಜಿ ಬರ್ತ್ಡೇ ಸೆಲೆಬ್ರೇಷನ್ ತುಳು ಫಿಲ್ಮ್ ಆ್ಯಕ್ಟರ್ನ ಮಾತುಲ್ಲೇರು ಒಂಜಿ ಸ್ಪೆಷಲ್ ವೇಟ್ ಆಂಡ್. ಸೊ ಏತ್ ಖುಷಿ ಆಪುಂಡು ದಾದೋ ಅನ್ಬರ್ ಎಂದಿ ಜಿಂಚವರು ಒಂಜಿ ತೆಕ್ಕುಂಡು ಒಂದು ಕುಡ್ಲಾಡು ಇಂಚಲು ಇಂಚೊಂಜಿ ಬಾರಿ ಕಮ್ಮಿ ಇಂಚ ಇನ್ನೊಂಜಿ ಬಾರಿ ಬೆಸ್ಟ್ ಒಂಜಿ ಇಲ್ಲಿಗೆ ಸಿಟಿ ತಕ್ಲಿಗೆ ಜನ ಜಾಸ್ತಿ ಪಾರ್ಕ್ ಅವು ಒಂದು ಬೀಚ್ ಇದೇನು ಒಂಜಿ ಹೋಟೆಲ್ ಅವಳ ಕೇಕ್ ಒಂಜಿ ಇಂಚೊಂಜಿ ಇನ್ನು ತೆಕ್ಕುಜಿ ಇಲ್ಲಾಡಿ ಏತ್ ಮಲ್ತಿಲ್ಲ ಕೇಕ್ ಕಟ್ಟಿಂಗ್ ಮಲ್ಪ ಹಣ ಒಂಜಿ ಸೆಲೆಬ್ರೇಷನ್ ಒಂದು ಪೂಜೆ ಪಕ್ಕ ನನ್ನ ಫ್ಯಾಮಿಲಿ ಬರ್ತಿಲ್ಲ ಮೂಲ ವ್ಯವಸ್ಥೆ ಉಂಡು. ಖಂಡಿತ ಇರ್ನ 23ನೇ ವರ್ಷದ ಪ್ಲಸ್ ಅಂತ ಬರ್ಡೇ ಸೆಲೆಬ್ರೇಟ್ ಮಾಡ್ತಂದುಲ್ಲಾರೆ ಕುಡಾರ ಇರ್ನ ಫ್ಯಾಮಿಲಿ ಮೆಂಬರ್ಸ್ ನಕ್ಲಿ 99 ಪಾರ್ಟಿ ಕೊರೋದಾಂಡ ಇಡೆಗೆ ಬಲೆ ಸೆಲೆಬ್ರೇಟ್ ಮಾಡ್ಪ್ಲೆ ಎಡಾವಡ್ ಆಲ್ ದಿ ಬೆಸ್ಟ್. ಆ್ಯಂಡ್ ಬೇಕ್ ಸ್ಟುಡಿಯೋ ದುಂಬು ಟೇಸ್ಟ್ ಮಾಡಿದಾರೆ ಅದು ಫಸ್ಟ್ ಟೈಮ್ ಬರೋದಿಲ್ಲ, ಕುಡ್ಲದಾರ ಅದು. ಸೊ ಅಂಚಾದ ನನ್ನ ಗಡಿ ಬರೋದು ಪಲ್ಲಿ. ಎಸ್, ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ ಅಂಚಾದ ಏರ್ ಮಾತ ಇಲ್ಲಡೆ ನಮ್ಮ ಟಿವಿ ತೊಗೊಂದಿಲ್ಲಾರೆ. ಸೊ ನಿಕ್ಲೆಗ್ಲ ಅಯ್ಯೋ ಮೆಗ್ಲ ಈ ನಮ್ನೆ ಮಾತಾ ಪಾತಿರೊಂದಿಲ್ಲ ಬೇಕ್ ಸ್ಟುಡಿಯೋದ ಬಗ್ಗೆ ಎಂಕ್ಲೆಲ್ಲ ಟೇಸ್ಟ್ ಮಾಡ್ಕೊಡು ನಾವು ಆಣ ನಾನು ನಿಕ್ಲೊಡೆ ಬರೋಡು ನಮ್ಮ PM ರಾವ್ ರೋಡ್ ಉಂಡು ನಿಕ್ಲೆ ಗೊತ್ತಾಪುಂಡು. ಶ್ರೀನಿವಾಸ್ ಹೋಟೆಲ್ದ ಆಪೋಸಿಟ್ ಸೈಡ್ ಉಂಡು. ಅಡೆ ಬಲೆ ಬತ್ತಿ ಒಕ್ಕ ಓವು ತಿನ್ನೋಡು ಓವು ಬಿಡೋಡು ಒಂದು ಕನ್ಫ್ಯೂಸ್ ಆವು. ಸೊ ಫಸ್ಟ್ ಯಾನ್ ಲಾಂಚ್ ಮಾಡ್ತೀನಿ ಅಂಚಿನ ಜಾರ್ ಕೇಕ್ ಟ್ರೈ ಮಾಡ್ಪ್ಲೆ ಅವೇ. ಓಕೆ, ಥ್ಯಾಂಕ್ಸ್ ಒನ್ ಬರ್ನಿಕ್ಲು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.
ಬಿಸ್ನೆಸ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಇಟ್ ಈಸ್ ನಾಟ್ ಆಲ್ವೇಸ್ ಯು, ಇಟ್ಸ್ ವಿ. ಸೊ ಇಟ್ ವಿಲ್ ನೆವರ್ ಬಿ ಅ ಒನ್ ಮ್ಯಾನ್ ಟೀಮ್ ಅಂತ ನಮಗೆಲ್ರಿಗೂ ಗೊತ್ತು. ಸೊ ನೌ ವಿ ಆರ್ ಗೋಯಿಂಗ್ ಟು ಸಿ ದ ಟೀಮ್ ಬಿಹೈಂಡ್ ಬೇಕ್ ಸ್ಟುಡಿಯೋ. ವಿ ಹ್ಯಾವ್ ಅ ನೈಸ್ ಸ್ಟ್ರಾಂಗ್ ವೈಬ್ರೆಂಟ್ ಟೀಮ್ ನಮ್ಮ ಜೊತೆ ಇದ್ದಾರೆ. ಬೇಕ್ ಸ್ಟುಡಿಯೋ ಅವರು ಈಗಾಗಲೇ ಉಡುಪಿಯಲ್ಲಿ 10 ಶಾಖೆಗಳನ್ನು ಮಾಡಿ ಪ್ರಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ವೆಲ್ಕಮ್ ಟು ಮಂಗಳೂರು. ನಿಕ್ಲಿ ಮಂಗಳೂರಿಗೆ ವೆಲ್ಕಮ್ ಪನೋಡೊಂದಿಜ್ಜಿ ನಿಕ್ಲಿ ಕುಡ್ಲ ತಕ್ಕಲೆ. ಸೊ ವಿ ಡೋಂಟ್ ಹ್ಯಾವ್ ಟು ಸೇ ಔಟ್ಸೈಡರ್ಸ್ ಏನಾರ ಬತ್ತನ ವಿ ಹ್ಯಾವ್ ಟು ಸೇ ಮಂಗಳೂರಿಗೆ ವೆಲ್ಕಮ್ ಅಂದು. ಆ್ಯಂಡ್ ನಿಕ್ಲಿ ಕುಡ್ಲ ತಕ್ಕಲೆ ಆದಿಪ್ಪನ ಹಿಡ್ದು ದಿಸ್ ಇಸ್ ನೋ ವೆಲ್ಕಮ್. ಸೊ ಓನ್ಲಿ ಗುಡ್ ಲಕ್ ಅಂದು ಪನ್ನೊಂದಿಲ್ಲ ಆನ್ ಬಿಹಾಫ್ ಆಫ್ ಆಲ್ ದ ವ್ಯೂವರ್ಸ್ ಆಲ್ಸೋ. ಆ್ಯಂಡ್ ನನ್ನ ಮತ್ತು ಏರ್ ಪೂರ ಬರ್ಪೇರು ಬೇಕ್ ಸ್ಟುಡಿಯೋ ಅಕಲ್ ನಮ್ಮ ಮಾತೆಲ್ಲ ಪರವಾದ ವಿ ಆರ್ ಹ್ಯಾಪಿ ದಟ್ ಬೇಕ್ ಸ್ಟುಡಿಯೋ ಇಸ್ ಇನ್ ಬ್ಯಾಂಗ್ಳೂರ್. ಬಟ್ ಫಾರ್ ಅಸ್ ಟು ನೋ ವಿ ವುಡ್ ಲೈಕ್ ಟು ಹ್ಯಾವ್ ಅನ್ ಇಂಟ್ರೊಡಕ್ಷನ್ ಆಫ್ ದ ಹೋಲ್ ಟೀಮ್. Nikhlanji, if you can just tell your names and something about Bake Studio, it will be really nice. Yeah, I am Sachin. I am working for the Kemale Group and I am a team coordinator of this outlet. Lovely. From Kemale Group, he's a team coordinator. You have a very strong team coordinator in Panu. That's really nice. Okay. I am Ashwath. I am working from Kemale Group. I am finance manager. Finance manager. Okay, the money matters come here. Dinesh Pande, legal matter ತೊಗೊಂಡಲ್ಲ legal matters. So Mangalore ಎಂಕಲ್ ನಾನು 10 ಔಟ್ಲೆಟ್ ಮಾಡ್ತದೆ. ನೆಕ್ಸ್ಟ್ ಎಂಕಲ್ ಬೇತೆ ಸಿಟಿಗೆ ಪೂರ ಬೋರ್ಡ್ ಒಂದು ಪ್ಲಾನ್ ಮಾಡ್ತಾವಲ್ಲ. Legal matters in fine malpuna advocate. Very nice. I like advocates because I'm an advocate too, right? ಎನ್ನ ಪೂಜಾರ್ ಅಜಿತ್. ಸೊ ಯಾನ್ ಒಂದು ಕಂಪನಿದ IT ಸೆಕ್ಷನ್ ಬಕ ಬ್ರ್ಯಾಂಡಿಂಗ್ ಡಿಪಾರ್ಟ್ಮೆಂಟ್ ಅಂತ ತೊಗೊಂಡಲ್ಲ. So more of the brains that is working here. ರಾಘವೇಂದ್ರ ಕೆಮ್ಮಲ ಗ್ರೂಪ್ಡು ಸೇಲ್ಸ್ ಉಂಟು ಸೇಲ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್. ಉಡುಪಿಡು 10 ಔಟ್ಲೆಟ್ ಮಲ್ಪನಕ ಎಂಕಲ್ ಎಂದಿತ್ತು ಇದು ಬೇಗ ಎಂಕಲ್ ಜನಕ್ಕಲ್ ಬೋರ್ಡು ಕುಡ್ಲಾಡ್ ಬೋರ್ಡ್ ಬಂದು ರೂಪೇಶ್ ಶೆಟ್ಟಿ ಆಪ ಬತ್ತದ ಮೂಲು ಜಾರ್ಕೇಕ್ ಲಾಂಚ್ ಮಲ್ತಾರ ಆ ದಿನ ಜಾರು ಬಂದ ಮ್ಯಾಂಗ್ಳೂರು ತೋಲೆ ಮ್ಯಾಂಗ್ಳೂರು. ಬಟ್ ಅನ್ಫಾರ್ಚುನೇಟ್ಲಿ ಎಂಕಲ್ ಈ ವರ್ಷ ಭಾಗ್ಯ ತೆಕ್ಕೊಂಡು ಎಂಕಲಿಗೆ ಕುಡ್ಲದ ಜನತೆಗೆ ಪೂರಗಲ್ಲ ಒಂಜಿ ಸಾಕಾರ ಬೋರ್ಡ್ ಬಂದು ಈ ಮೂಲಕ್ಕೆ ನಂದಿಲ್ಲ. ಥ್ಯಾಂಕ್ ಯು. Right, unfortunately the time and fortunately engle kudlag barre tikkundu. So thanks to you all. Yeah, right. Yan Manjunath, 1.5 year back we actually came to Mangalore ಬತ್ತಿತ್ತ ಶಾಪ್ ನಾಡ್ದು ಒಂಜಿ 3-4 ತಿಂಗಳು ನಾಡ್ದು ಪೂರ ಶಾಪ್ ಫೈನಲ್ ಆದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಎಂಕಲ್ಗೆ ಮನ್ಪರೆ ಅಜಿ ಎಕ್ಸ್ಟೆಂಡ್ ಮಲ್ತ ಉಡುಪಿಡ ಎಕ್ಸ್ಟೆಂಡ್ ಮಲ್ತ. ಸೊ ನಾವು ದಿಸ್ ಟೈಮ್ ಎಂಕಲ್ ಬತ್ತಿನದಾಗ ಮೂಲತ ಶಾಪ್ ಫಸ್ಟ್ ಒಂಜಿ ಶಾಪ್ ಸಿಕ್ಕಿದ್ದಿತ್ತು. ದೆನ್ ಆಫ್ಟರ್ 3 months ಅಗೇನ್ ಆಗಲ್ ಎಂಕಲಿಗೆ ಕುಡೊಂಜಿ ಶಾಪ್ದ ಒಂದು ಮಲ್ತ್ ಕೊರಿಯರ್. ಸೊ ನಾವು ಇಟ್ ಇಸ್ ಅ ಬ್ಯೂಟಿಫುಲ್ ಔಟ್ಲೆಟ್. ವಿ ಆರ್ ಟ್ರೈಂಗ್ ಟು ಎಕ್ಸ್ಟೆಂಡ್ ಇಟ್ ಟು ಫರ್ದರ್ ಮೋರ್ ಫ್ಯೂ ಮೋರ್ ಏರಿಯಾಸ್. ತೂತ ಅಂಚ ನೆಕ್ಸ್ಟ್ ಒಂಜಿ 2-3 ತಿಂಗಳಲ್ಲೇ ವಿ ಲ್ಯಾಂಡ್. Wow, that is like really quick. Hello, my name is Prem Nathan. I am the biggest well-wisher for Bake Studio. And the birthday boy of today also. As well. It was really unfortunate we took 3 years to come to Mangalore. But this is just a stepping stone and this is just a first outlet here in Mangalore. Very soon you will see many more outlets coming into Mangalore. But this is not a stop for us. We want to get into all other smart cities, all other cities, all other states. We want to make this Bake Studio a national brand, and we need all your support to make this a national brand. Thanks a lot. Wow, lovely. That sounds really interesting and inspiring. All the very best to the team. Enna Don Karkada. Don. Wow, this is a nice name. I look after the production of the products. ಈ ಒಂಜಿ ಕುಡ್ಲದ ಔಟ್ಲೆಟ್ ಎಂಕಲ್ ಮಸ್ತ್ ವೆರೈಟಿ ದೀತ ಚಾಟ್ಸ್ ದೀತ ಬೊಕ ಮಿಲ್ಕ್ ಶೇಕ್ಸ್ ಬೊಕ ಸ್ವೀಟೆಡ್ಲ ಮಸ್ತ್ ವೆರೈಟಿ ಆ್ಯಡ್ ಮಲ್ದ ಡೆಸರ್ಟ್ಲ ಮಸ್ತ್ ವೆರೈಟಿ ಆ್ಯಡ್ ಮಲ್ದ ಉಡುಪಿಡ್ದು ಕಂಪೇರ್ ಮಲ್ತಾರ ಒಂದು ಎಂಕಲ್ನ ಪ್ರೀಮಿಯಮ್ ಔಟ್ಲೆಟ್. ಸೊ ವಿ ಹ್ಯಾವ್ ಆ್ಯಡೆಡ್ ಆನ್ ಪ್ರಾಡಕ್ಟ್ಸ್ ಆ್ಯಂಡ್ ನಿಖಲ್ನ ಏನೋ ಸೆಲೆಬ್ರೇಷನ್ಸ್ ಇತ್ತನ ಮೈ ಬರ್ಡೇ ಏನೋ ಸೆಲೆಬ್ರೇಷನ್ ಇತ್ತನ ಮೂಲ ಬರ್ತದೆ ನಿಖಲ್ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಸೊ ವಿ ವೆಲ್ಕಮ್ ಆಲ್ ದ ಕಸ್ಟಮರ್ಸ್ ಟು ಬೇಕ್ ಸ್ಟುಡಿಯೋ. ಥ್ಯಾಂಕ್ ಯು. Lovely. Thank you so much. Yan Hemant, Kemale Engineers and Contractors, Sales and Finance. Thank you. My name is Praveen Bandari. I am Kemale Group Business Development Officer at work Matondale. I am proud to working as a business development officer in Kemale Group. Yes. Very nice. Team Bake Studio Uncle Notti Gulleru. So
one basic question, if one of you could answer. Udupi already 10 shake undu. You all have 10 branches outlet. First start malpunaga, you know the pulse, you know the flavor. So second start malpuna is easy. So Udupi purdu Kudlag barnaga, the pulse is again different. Mangalore the crowd different, Adippu, and the demands may be different. Was there anything that you had to rework or redo or plan something differently for the Mangalore crowd, something like that? So we are a group of very aspirational team. The theme that we wanted to get in Mangalore was a local brand with an international quality. I mean, that was our motto, and we basically want to deliver that. And this would be our stepping stone to get into the larger plan that we have for future. Lovely. I think they're going to live by the thing like go global, live desi, right? Thank you so much and all the very best. I'm sure this is going to be like really rocking and really successful. Good luck, guys. Good luck. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.